ಪುತ್ತೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಮೀನ ಸಂಕ್ರಮಣವಾದ ಇಂದು ಸೂರ್ಯನ ರಶ್ಮಿಯು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಬಿಂಬವನ್ನ ಸ್ಪರ್ಶಿಸಿತು. ಬೆಳಗ್ಗೆ 7 ಗಂಟೆಯಿಂದ 7:30ರವರೆಗೆ ಸೂರ್ಯ ದೇವನು ಮಹಾಲಕ್ಷ್ಮಿಗೆ ಸೂರ್ಯ ರಶ್ಮಿಯಿಂದಲೇ ಆರತಿಯನ್ನ ಬೆಳಗಿದ್ರು. ಭಕ್ತಾಭಿಮಾನಿಗಳು ಈ ದೃಶ್ಯವನ್ನ ನೋಡಿ ಕಣ್ತುಂಬಿಕೊಂಡ್ರು. 7:30ಕ್ಕೆ ಧರ್ಮದರ್ಶಿಗಳಾದ ಎನ್ ಐತಪ್ಪ ಸಪಲ್ಯರು ದೇವಿಗೆ ಪೂಜೆಯನ್ನ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯವರಾದ ಪ್ರಭು ಆಚಾರ್ಯ, ವಿಜಯ್ ಕುಮಾರ್ ಕೊಪ್ಪಳ, ವಿನೋದ್ ಕುಮಾರ್ ಕೊಪ್ಪಳ, ಜಗದೀಶ್ ಆಚಾರ್ಯ, ಡಾಕ್ಟರ್ ನಿರುಪಮ, ಸ್ವಸ್ತಿಕಾ ರೈ, ಪ್ರಕಾಶ್ ಗೌಡ ಪಡೀಲು, ವೆಂಕಟಕೃಷ್ಣ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಹಾಗೂ ಹಲವಾರು ಮಂದಿ ಭಕ್ತಾದಿಗಳು ಉಪಸ್ಥಿತರಿದ್ದರು.
ರಶ್ಮಿ ದೇವರ ಬಿಂಬಕ್ಕೆ ಸ್ಪರ್ಶಿಸ್ತದೆ 7ರಿಂದ 7:30 ಒಳಗೆ. ಮತ್ತು ಕರ್ನಾಟಕದಲ್ಲಿ ಇದು 2ನೇ ದೇವಸ್ಥಾನ. ಒಂದು ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ, ಅಲ್ಲಿ ಸಂಜೆಗೆ ಆಗುವಂಥದ್ದು. ಇಲ್ಲಿ ಬೆಳಿಗ್ಗೆ ಆಗ್ತದೆ 7ರಿಂದ 7:30 ಒಳಗೆ. ಇಲ್ಲಿ ಸುಮಾರು ಭಕ್ತರು ಎಲ್ಲ ಎಣಿಸಿ ಬಂದವರಿಗೆ ಕಷ್ಟಗಳಿಗೆಲ್ಲ ದೇವರು ಸರಿ ಆಗ್ತದೆ. ಎಲ್ಲ ಕಷ್ಟಗಳೆಲ್ಲ ಕಾಯಿಲೆ ಇದ್ದವರಿಗೆ ಎಲ್ಲ ಆಗ್ತದೆ, ಸರಿ ಆಗ್ತದೆ. ಜೀರ್ಣೋದ್ಧಾರ ಕೂಡ ನಡೀತಾ ಉಂಟು ಇಲ್ಲಿ ದೇವಸ್ಥಾನದಲ್ಲಿ. ಇನ್ನು ಶೀಘ್ರದಲ್ಲೇ ಬ್ರಹ್ಮಕಲಶ ಕೂಡ ಆಗ್ತದೆ. ದಶಗಳ ಇತಿಹಾಸ ಉಂಟು ದೇವಸ್ಥಾನಕ್ಕೆ. ನಾನು ಕೂಡ ಒಂದು 30 ವರ್ಷಗಳಿಂದ ಬರ್ತಾ ಇದ್ದೀನಿ. ನನಗೆ ಕೂಡ ಸುಮಾರು ಬೇಡಿದ್ದನ್ನೆಲ್ಲ ಈಡೇರಿಸಿದೆ. ನನ್ನ ಇದು ಕಷ್ಟಗಳಿಗೆಲ್ಲ ಸರಿಯಾಗಿ. ಪುತ್ತೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಈ ದಿನದಂದು ಮೀನ ಸಂಕ್ರಮಣ. ಈ ಮೀನ ಸಂಕ್ರಮಣದ ದಿವಸದಲ್ಲಿ ವರ್ಷಂಪ್ರತಿ ಸೂರ್ಯನ ರಶ್ಮಿಯು ದೇವಿಯ ಬಿಂಬಕ್ಕೆ ಬೀಳುವಂಥ ದಿವಸ. ಅಂದರೆ ಈ ದೇಶದಲ್ಲಿ ಕೆಲವು ಕಡೆ ಮಾತ್ರ ಇಂಥದ್ದೊಂದು ಕಾಣಲಿಕ್ಕೆ ಸಿಗ್ತದೆ. ಇದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಈ ಕ್ಷೇತ್ರದಲ್ಲಿ ಯಾರು ವಾಸ್ತುಶಿಲ್ಪಿಗಳು ನಿರ್ಮಿಸಿದಂಥ ಕ್ಷೇತ್ರ ಅಲ್ಲ, ಸಾಮಾನ್ಯ ವ್ಯಕ್ತಿಯೊಂದು ನಿರ್ಮಿಸಿದಂಥ ಕ್ಷೇತ್ರದಲ್ಲಿ 3 ಬಾಗಿಲು ದಾಟಿ ಮೀನ ಸಂಕ್ರಮಣ ದಿವಸವೇ ಒಂದು ಸೂರ್ಯನ ರಶ್ಮಿಯು ದೇವಿಯನ್ನು ಪ್ರವೇಶಿಸುವ ಗರ್ಭಗುಡಿಯನ್ನು ಪ್ರವೇಶಿಸುವುದು ಒಂದು ವಿಶೇಷ ಅಂತೇಳಿದರೆ ಆ ದೇವಿಯ ಅನುಗ್ರಹ ಅಂತಲೇ ಹೇಳ್ಬೋದು. ಅದಕ್ಕೆ ದೇವಿಗೆ ಹೇಗೆ ಬೇಕು ಅಂತೇಳಿದರೆ ಅದೇ ಥರ ಈ ಕ್ಷೇತ್ರ ನಿರ್ಮಾಣವಾಗಿದೆ. ಇದು ನಮ್ಮ ತುಳುನಾಡಿನಲ್ಲಿ ದೈವಗಳಿಗಾಗಲಿ ಅಲ್ಲ ದೇವರುಗಳಿಗಾಗಲಿ ಸಂಕ್ರಮಣ ದಿವಸ ವಿಶೇಷವಾಗಿ ದೀಪ ಇಡುವುದಂಥ ಒಂದು ಪದ್ಧತಿ ಉಂಟು. ಸಂಕ್ರಮಣ ಪ್ರತಿ ತಿಂಗಳು ಸಂಕ್ರಮಣ. ಅದೇ ದಿನದಲ್ಲಿ ಈ ಮೀನ ಸಂಕ್ರಮಣ ದಿವಸ ದೇವಿಗೆ ಒಂದು ಬೆಳಕು ಇಡುವಂಥ, ಭಗವಂತನೇ ಬೆಳಕು ಇಡುವಂಥ ಒಂದು ಪದ್ಧತಿ ಅಂತಲೇ ನಾವು ಅನಿಸ್ಬೋದು. ನಂಬಿಕೆ ಒಂದು ಭಕ್ತರದು. ಅದೇ ರೀತಿ ಈ ಕ್ಷೇತ್ರವು ಈಗ ಜೀರ್ಣೋದ್ಧಾರದ ಸ್ಥಿತಿಯಲ್ಲಿದೆ. ಜೀರ್ಣೋದ್ಧಾರವು ಗರ್ಭಗುಡಿಯ 90% ಕೆಲಸ ಆಗಿದೆ. ಈಗಾಗಲೇ ಈಗ ಗಣಪತಿ ಗುಡಿಯ ಕೆಲಸವು ನಡೀತಾ ಇದೆ. ಇನ್ನು ಸುತ್ತುಬವಳಿಯ ಕೆಲಸ ಬಾಕಿ ಇದೆ. ಇದು ಸಾಧಾರಣ ವೆಚ್ಚ ಅಂತೇಳಿದರೆ ಒಂದು 7 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗುವ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣವಾಗುತ್ತದೆ. ಇದು ಚೋಳರ ಮತ್ತು ಹೊಯ್ಸಳರ ಶೈಲಿಯಲ್ಲೇ, ಅಂದರೆ ಪೂರ್ತಿ ಅಲ್ಲ, ಒಂದು ಸಾಧಾರಣ ಅದಕ್ಕೆ ಹೋಲುವಂಥ ರೀತಿಯಲ್ಲಿ ಆಗ್ತಾ ಇದೆ. ಇದು ಈ ದೇವಿಯ ಒಂದು ಅನುಗ್ರಹದಲ್ಲಿ ಹಾಗೂ ಭಕ್ತರ ಸಹಕಾರದಿಂದ ನಡೆಯುವುದು. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಧನ ಸಹಾಯ ಹಾಗೂ ಸಹಕಾರವನ್ನು ನೀಡಬೇಕಂತೇಳಿ ಈ ಕ್ಷೇತ್ರದ ಪರವಾಗಿ ನಾನು ವಿನಂತಿಸುತ್ತಿದ್ದೇನೆ.